ಅಣ್ಣ, ನಿಮ್ಮ ಹೆಂಡತಿಯ ಚಿನ್ನವನ್ನು ನೀವು ಬ್ಯಾಂಕಲ್ಲಿ ಅಡ ಇಟ್ಟಿದ್ದೀರಿ, ಮತ್ತೆ ನೀವು 2 ಲಕ್ಷ ರೂಪಾಯಿ ಮಾಡಿದ್ದೀರಿ. ಈ 2.5 ಲಕ್ಷ ರೂಪಾಯಿಗೆ ನೀವು 2 ವರ್ಷ ದುಬೈಲಿ ಕೆಲಸ ಮಾಡಿದ್ದೀರಿ. ಮತ್ತೆ ವಾಪಸ್ ಊರಿಗೆ ಬಂದು ಅಡ ಇಟ್ಟ ಚಿನ್ನವನ್ನು ವಾಪಸ್ ನೀವು ತೆಗ್ದಿರಿ. ಮತ್ತೆ ಯಾಕೆ ಪೆದ್ದ ನೀವು ದುಬೈಗೆ ಹೋದದು? ಅಡವಿಟ್ಟ ಚಿನ್ನವನ್ನು ವಾಪಸ್ ತೆಗಿಬೇಕಲ್ಲ. ಮತ್ತೆ ಯಾಕೆ ಪೆದ್ದ ನೀನು ಅಡ ಇಟ್ಟದ್ದು ಚಿನ್ನವನ್ನು? ಮತ್ತೆ ನಂಗೆ ದುಬೈಗೆ ಹೋಗ್ಬೇಕಲ್ಲಣ್ಣ. ಮತ್ತೆ ನಂಗೆ ದುಬೈಗೆ ಹೋಗ್ಬೇಕಲ್ಲಣ್ಣ. ಈ ಪೆದ್ದನೊಟ್ಟಿಗೆ ನಾನು ಎಂತ ಹೇಳುದು? ನಾನು ದುಬೈಗೆ ಹೋಗ್ಬೇಕಲ್ಲ. ಮತ್ತೆ ನೀನು ಯಾಕೆ ದುಬೈಗೆ ಹೋದದು? ಅಡವಿಟ್ಟ ಚಿನ್ನವನ್ನು ತೆಗಿಬೇಕಲ್ಲ. ಇಲ್ಲದಿದ್ರೆ ನನ್ನ ಹೆಂಡತಿ ಹೊರಗೆ ಹಾಕೊಳ್ಳು ಮನೆಯಿಂದ. ನೀನು 2.5 ವರ್ಷ ಕಷ್ಟಪಟ್ಟು ದುಬೈಲಿ ಕೆಲಸ ಮಾಡಿದಿ. ಮತ್ತೆ ನೀನು 2.5 ಲಕ್ಷ ರೂಪಾಯಿ ಮಾಡಿದ್ಯಲ್ಲ. ಮತ್ತೆ 2.5 ಲಕ್ಷ ರೂಪಾಯಿದ ಚಿನ್ನದ ಅಡವನ್ನು ವಾಪಸ್ ತೆಗ್ದಾಯ್ತು. ನಾನು ಕೇಳುದು, ಆ ಚಿನ್ನ ಅಡ ಇಡುತ್ತಿಲ್ಲದಿದ್ದರೆ ನಿಂಗೆ ಅದು ತೆಗೆಯುವ ಅವಶ್ಯಕತೆ ಇರ್ತಿರ್ಲಿಲ್ಲಲ್ಲ. ಆದ್ರೆ ನಾನು ದುಬೈಗೆ ಹೋಗುದು ಬೇಡಣ್ಣ. ಮತ್ತೆ ನೀನು ಯಾಕೆ ದುಬೈಲಿ ಹೋಗಿ ಕೆಲಸ ಮಾಡಿದ್ದು? ಅಡ ಇಟ್ಟ ಚಿನ್ನ ವಾಪಸ್ ತೆಗಿಬೇಕಲ್ಲ. ಈ ಬೋಳಿ ಮಗ ಅಂತ ಹೇಳುದು.